Hi friends, welcome to my channel Madhura Kannada Kalyana. Today I am going to teach you question words in Kannada. Before that, if you are new to my channel, please subscribe Madhura Kannada Kalyana and hit the bell icon for notification of some more learning videos. Lesson 2, question words. What, ಏನು, ಏನು, when, ಯಾವಾಗ, ಯಾವಾಗ, why, ಏಕೆ, or ಏತಕ್ಕೆ, ಏಕೆ ಆರ್ ಏತಕ್ಕೆ. ಹೂ ಯಾರು, ಯಾರು. ಹೂಮ್ ಯಾರ, ಯಾರ. ಹೂಸ್ ಯಾರದು, ಯಾರದು. ವಿಚ್ ಯಾವ ಆರ್ ಯಾವುದು, ಯಾವ ಆರ್ ಯಾವುದು. ವೇರ್ ಎಲ್ಲಿ, ಎಲ್ಲಿ. ಹೌ ಹೇಗೆ, ಹೇಗೆ. ಹೌ ಮಚ್ ಎಷ್ಟು, ಎಷ್ಟು. ಫ್ರಮ್ ವೇರ್ ಎಲ್ಲಿಂದ, ಎಲ್ಲಿಂದ. ಫ್ರಮ್ ವೆನ್ ಯಾವಾಗಿಂದ, ಯಾವಾಗಿಂದ. ಫ್ರಮ್ ಹೋಮ್ ಯಾರಿಂದ, ಯಾರಿಂದ. ಫಾರ್ ಹೋಮ್ ಯಾರಿಗೆ, ಯಾರಿಗೆ. ಫಾರ್ ಹೂಸ್ ಸೇಕ್ ಯಾರಿಗಾಗಿ ಆರ್ ಯಾರಿಗೋಸ್ಕರ, ಯಾರಿಗಾಗಿ ಆರ್ ಯಾರಿಗೋಸ್ಕರ. ಫಾರ್ ವಾಟ್ ಸೇಕ್ ಏತಕ್ಕೋಸ್ಕರ, ಏತಕ್ಕೋಸ್ಕರ. ಫ್ರಮ್ ದೇರ್ ಅಲ್ಲಿಂದ, ಅಲ್ಲಿಂದ. ಫ್ರಮ್ ದೇರ್ ಟು ಹಿಯರ್ ಅಲ್ಲಿಂದ ಇಲ್ಲಿಯವರೆಗೆ, ಅಲ್ಲಿಂದ ಇಲ್ಲಿಯವರೆಗೆ. ಫ್ರಮ್ ವೇರ್ ಟು ವೇರ್ ಎಲ್ಲಿಂದ ಎಲ್ಲಿಯವರೆಗೆ, ಎಲ್ಲಿಂದ ಎಲ್ಲಿಯವರೆಗೆ. ಫ್ರಮ್ ಹಿಯರ್ ಇಲ್ಲಿಂದ, ಇಲ್ಲಿಂದ. ಫ್ರಮ್ ಹಿಯರ್ ಟು ದೇರ್ ಇಲ್ಲಿಂದ ಅಲ್ಲಿಯವರೆಗೆ, ಇಲ್ಲಿಂದ ಅಲ್ಲಿಯವರೆಗೆ. So now let us use these question words in these sentences. Who are you? ಯಾರು ನೀನು. If he is younger, ಯಾರು ನೀನು. ಯಾರು ನೀವು. If he is elder, ಯಾರು ನೀವು. You can also say ನೀವು ಯಾರು, ನೀನು ಯಾರು. Like that you can also change. Who is over there? ಯಾರಲ್ಲಿ, ಯಾರಲ್ಲಿ. Where are you? ನೀನು ಎಲ್ಲಿದೆಯಾ. ಇಫ್ ಈಸ್ ಯಂಗರ್ ನೀನು ಎಲ್ಲಿದೆಯಾ. ನೀವು ಎಲ್ಲಿದ್ದೀರಾ. ಇಫ್ ಈಸ್ ಎಲ್ಡರ್ ನೀವು ಎಲ್ಲಿದ್ದೀರಾ. ಯು ಕ್ಯಾನ್ ಆಲ್ಸೋ ಇಂಟರ್ಚೇಂಜ್ ಎಲ್ಲಿದ್ದೀರಾ ನೀವು, ಎಲ್ಲಿದೆಯಾ ನೀನು. ಲೈಕ್ ದಟ್. ಹೂ ಈಸ್ ಹಿ. ಇಫ್ ಎ ಪರ್ಸನ್ ಈಸ್ ನಿಯರ್ ಟು ಅಸ್ ವಿ ಸೇ ಇವನು, ಹಿ, ಇವನು. ಫಾರ್ ಎಲ್ಡರ್ ಇವರು. ಹೂ ಈಸ್ ಹಿ ಯಾರಿವನು. ಫಾರ್ ಯಂಗರ್ ಪರ್ಸನ್ ಯಾರಿವನು. ಫಾರ್ ಎಲ್ಡರ್ ಪರ್ಸನ್ ಯಾರಿವರು, ಯಾರಿವರು. ಹೂ ಈಸ್ ಶಿ ಯಾರಿವಳು, ಯಾರಿವಳು. ಫಾರ್ ಯಂಗರ್ ಪರ್ಸನ್ ಯಾರಿವಳು, ಯಾರಿವಳು. ಫಾರ್ ಎಲ್ಡರ್ ಪರ್ಸನ್ ಯಾರಿವರು, ಯಾರಿವರು. ಹೂ ಈಸ್ ಹಿ. ಇಫ್ ಎ ಪರ್ಸನ್ ಈಸ್ ಫಾರ್ ಫ್ರಮ್ ಅಸ್ ವಿ ಸೇ ಅವನು, ಯಾರು ಅವನು ಆರ್ ಯಾರವನು. ಫಾರ್ ಯಂಗರ್ ಪರ್ಸನ್ ಯಾರವನು, ಯಾರವನು. ಇಫ್ ಎ ಪರ್ಸನ್ ಈಸ್ ಎಲ್ಡರ್ ಟು ಅಸ್ ದೆನ್ ವಿ ಸೇ ಯಾರು ಅವರು ಆರ್ ಯಾರವರು, ಯಾರವರು. ಹೂ ಈಸ್ ಶಿ ಯಾರು ಅವಳು. ಫಾರ್ ಯಂಗರ್ ಪರ್ಸನ್ ಯಾರು ಅವಳು ಆರ್ ಯಾರವಳು, ಯಾರವಳು. ಫಾರ್ ಎಲ್ಡರ್ ಪರ್ಸನ್ ಯಾರು ಅವರು or ಯಾರವರು, ಯಾರವರು. So friends, this much is enough for today. I hope you have enjoyed learning Kannada. In our next videos we can learn some more new words. Until then, thank you and bye bye.